ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ನಾವೀಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ರೆಸ್ಟೋರೆಂಟ್ ಈ ಥರ ಕ್ರೌಡೆಡ್ ಪ್ಲೇಸಸಲ್ಲಿ ನೀವು ಮಾಸ್ಕ್ ವೇರ್ ಮಾಡಿರಬೇಕು ಕಂಪಲ್ಸರಿ. ಸೊ ಸೇಫ್ಟಿ ಮೆಷರ್ಗೋಸ್ಕರ. ಸೊ ಎಲ್ಲರೂ ಮಾಲ್ಡೀವ್ಸಲ್ಲಿ ಫುಡ್ ಹೇಗಿತ್ತು, ಇಂಡಿಯನ್ಸ್ಗೆ ಸೆಟ್ ಆಗುತ್ತಾ ಅಥವಾ ಸೌತ್ ಇಂಡಿಯಾ ಅವ್ರಿಗೆ ಹಿಂಗಿರತ್ತೆ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ಫುಡ್ ಹೇಗಿದೆ ಅಂತ ನೋಡೋಣ. ಈ ಟೈಮಲ್ಲಿ ಮಾಸ್ಕ್ ಎಷ್ಟು ಇಂಪಾರ್ಟೆಂಟು, ಸ್ಯಾನಿಟೈಸರ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಮೆನು ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಸ್ಯಾಲೆಡ್ಸ್ ಎಲ್ಲ ಇಟ್ಟಿದ್ದಾರೆ. ಈರುಳ್ಳಿ, ಸೌತೆಕಾಯಿ ಮತ್ತು ಮಿಕ್ಸ್ ವೆಜಿಟೇಬಲ್ದು, ಲೆಟ್ಯೂಸ್ದು, ಲೀಫಿ ವೆಜಿಟೇಬಲ್ಸ್, ಕೋಸು ಮತ್ತು ಟೊಮ್ಯಾಟೊ, ಜೊತೆಗೆ ಆಲಿವ್ ಆಯಿಲು, ವಿನೆಗರ್ ಅದಕ್ಕೆ ಸ್ಪ್ರೇ ಮಾಡ್ಕೊಳ್ಳೋಕ್ಕೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡಿದ್ರೆ ಪಿಕಲ್ಸ್ ಎಲ್ಲ ಇಟ್ಟಿದ್ದಾರೆ. ವೆರೈಟಿ ಪಿಕಲ್ಸು, ಆನಿಯನ್ನು ಮತ್ತು ಆಲಿವ್ಸು ಎಲ್ಲ. ಇಲ್ಲಿ ನೋಡಿದ್ರೆ ನಿಮ್ಮದು 2 ಟೈಪ್ಸ್ ಆಫ್ ವಿನೆಗರ್ ಇಟ್ಟಿದ್ದಾರೆ. ಇದು ಫಿಶ್ ಕಟ್ಸು, ಸ್ಯಾಲ್ಮನ್ ಫಿಶ್, ಇದು ಸ್ಮೋಕ್ಡು. ಸೊ ನಾನು ನೋಡ್ದಂಗೆ ಅಲ್ಲಿ ಅವರೆಲ್ಲ ಯಾವುದನ್ನು ಬೇಕ್ಡ್ ಅಥವಾ ಫ್ರೈಡ್ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಸ್ಮೋಕ್ಡ್ ಮೀಟೇ ಕನ್ಸ್ಯೂಮ್ ಮಾಡೋದು. ಇದು ಇನ್ನೊಂದು ವಿನೆಗರ್ ಇಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಚೀಸ್ ಇಟ್ಟಿದ್ದಾರೆ, ಸಾರ್ಟೆಡ್ ಚೀಸು. ಸೊ 2 ಥರ ಚೀಸ್ ಇಟ್ಟಿದ್ದಾರೆ ಇಲ್ಲಿ. ಇದು ಕ್ರ್ಯಾಕರ್ಸು, ಬಿಸ್ಕೆಟ್ ಟೈಪು. ಇದು ಫಿಶ್ ಕಟ್ ನೋಡಿದ್ರಲ್ಲ, ಅದೇ ಥರನೇ ಮೀಟ್ ಕಟ್ಸ್. ಇದು ಕೂಡ ಸ್ಮೋಕ್ಡು. ಇಲ್ಲಿ ಕಾರ್ನ್ಫ್ಲೇಕ್ಸು, ಓಟ್ಸು, ಕೆಲಾಗ್ಸು, ಚಾಕೋಸ್ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ಡ್ರೈಡ್ ಫ್ರೂಟ್ಸ್ ಇಟ್ಟಿದ್ದಾರೆ. ಆಪ್ರಿಕಾಟು, ಪೈನಾಪಲ್ ಮತ್ತು ಒಣದ್ರಾಕ್ಷಿ, ವಾಲ್ನಟ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಜೇನುತುಪ್ಪ ಹೇಗಿಟ್ಟಿದ್ದಾರೆ ಅಂತ. ಸೊ ಡೈರೆಕ್ಟಾಗಿ ಜೇನುಗೂಡನ್ನೇ ತಂದಿಟ್ಟಿದ್ದಾರೆ, ಅದರಿಂದನೇ ಫ್ರೆಶ್ ಹನಿ ಬರ್ತಾ ಇದೆ. ನೋಡಿ ಇದು ಎಷ್ಟು ನ್ಯಾಚುರಲ್ ಆಗಿ ಇಟ್ಟಿದ್ದಾರೆ. ಸೊ ಪ್ಯೂರ್ ಹನಿ, ಇಲ್ಲಿ ಏನೂ ಆ್ಯಡೆಡ್ ಪ್ರಿಸರ್ವೇಟಿವ್ ಆಗಲಿ ಕೆಮಿಕಲ್ ಆಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿತ್ತು ಟೇಸ್ಟು. ಇಲ್ಲಿ ಸೋಯಾ ಮಿಲ್ಕು, ಕಾಫಿ, ಟೀ ಮತ್ತು ಮಿಲ್ಕ್ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನಿಮ್ಮ ಟೇಬಲ್ಗೆ ಸರ್ವ್ ಮಾಡ್ತಾರೆ ಬ್ರೇಕ್ಫಾಸ್ಟ್ ಆದಮೇಲೆ. ನೆಕ್ಸ್ಟು ಯೋಗರ್ಟ್ಸ್ ಇಟ್ಟಿದ್ದಾರೆ. 4 ಫ್ಲೇವರ್ ಯೋಗರ್ಟ್ ಇಟ್ಟಿದ್ದಾರೆ. ಪ್ಲೇನು, ಫ್ರೂಟ್ ಯೋಗರ್ಟು, ಸ್ಟ್ರಾಬೆರಿ ಮತ್ತು ಮುಸ್ಲಿ ವಿತ್ ಯೋಗರ್ಟು. ಜೊತೆಗೆ ಚಾಕ್ಲೇಟ್ ಪೌಡರ್ ಕೂಡ ಇಟ್ಟಿದ್ದಾರೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಕ್ಕೆ. ಇದು ತುಂಬ ಟೇಸ್ಟಿ ಮತ್ತು ಹೆಲ್ದಿ. ನೆಕ್ಸ್ಟ್ ಇರೋದು ಲೈವ್ ಕೌಂಟರು. ಇಲ್ಲಿ ಎಗ್ದು ವೆರೈಟಿ ಸಿಗುತ್ತೆ. ಒಂದು 6 ವೆರೈಟಿ ಆಫ್ ಡಿಶಸ್ ಮಾಡಿಕೊಡ್ತಾರೆ. ಸೊ ನೀವು ಯಾವ್ದು ಬೇಕು ಅಂತ ಕೇಳಿ ಚೆಫ್ಸ್ ಹತ್ರ ಮಾಡಿಸ್ಕೊಂಡು ತಿನ್ಬೋದು. ಸೊ ಇದಕ್ಕೆ ನಾವು ನೆಕ್ಸ್ಟ್ ಹೋಗೋಣ. ನೋಡಿ ಅಲ್ಲಲ್ಲೇ ನೀವು ನೋಡ್ಬೋದು, ಡೆಕೋರೇಟಿವ್ ಆಗಿ ಫ್ರೂಟ್ಸ್, ವೆಜಿಟೇಬಲ್ನ ಯೂಸ್ ಮಾಡಿ ಕ್ರಿಯೇಟಿವ್ ಆಗಿ ಅಟ್ರಾಕ್ಷನ್ಗೆ ಇಟ್ಟಿದ್ದಾರೆ. ಇದೆಲ್ಲ ಜ್ಯೂಸಸ್, ಇದು ಫ್ರೆಶ್ ಫ್ರೂಟ್ ಜ್ಯೂಸಸ್ಸು. ಒಂದು 6 ವೆರೈಟಿ ಜ್ಯೂಸಸ್ ಅದ್ರಲ್ಲಿ ನಾವು 2 ಟ್ರೈ ಮಾಡಿದ್ವಿ, ವಾಟರ್ ಮೆಲನ್ ಮತ್ತು ಐಸ್ ಟೀ. ಬನ್ನಿ ಈಗ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಏನು ಇಟ್ಟಿದ್ದಾರೆ ಅಂದರೆ ಬೆಲ್ಜಿಯಂ ವ್ಯಾಫಲ್ ಇಟ್ಟಿದ್ದಾರೆ. ಸೊ ವ್ಯಾಫಲ್ ಜೊತೆಗೆ ಚಾಕ್ಲೇಟ್ ಸಾಸ್, ಮ್ಯಾಪಲ್ ಸಿರಪ್ ಮತ್ತು ಹನಿ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಮತ್ತು ಯಮ್ಮಿಯಾಗಿರುತ್ತೆ ಇದು. ಈ ಕಡೆ ನೀವು ನೋಡಿದ್ರೆ ವ್ಯಾಫಲ್ ಮೇಕರ್ ಅಲ್ಲೇ ಇದೆ. ಸೊ ಅಲ್ಲೇ ಫ್ರೆಶ್ ಆಗಿ ಹಾಟಾಗಿ ಮಾಡಿ ಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಕ್ರಾಸೆಂಟ್ಸ್ ಇಟ್ಟಿದ್ದಾರೆ ಮತ್ತು ಗ್ಲೂಟನ್ ಫ್ರೀ ಬ್ರೆಡ್ಸು. ಇಲ್ಲಿ ಮಿಕ್ಸ್ಡ್ ಫ್ರೂಟ್ಸಿಂದ ಮಾಡಿರೋ ಹೆಲ್ದಿ ಡಿಟಾಕ್ಸ್ ಇದೆ. ನೆಕ್ಸ್ಟ್ ನೀವು ನೋಡಿದ್ರೆ ಫ್ರೂಟ್ಸು. ಸೊ ಒಂದು ವೆರೈಟಿ ಆಫ್ ಫ್ರೂಟ್ಸ್ ಇಟ್ಟಿದ್ದಾರೆ. ಸೊ ಅಲ್ಲೇ ನಿಮ್ಗೆ ಯಾವ ಫ್ರೂಟ್ ಬೇಕು ಅಂತ ಕೇಳಿ ಮಿಕ್ಸ್ಡ್ ಫ್ರೂಟ್ ಬೌಲ್ ಮಾಡಿಕೊಡ್ತಾರೆ. ಸೊ ಇದೆಲ್ಲ ಅವ್ರ ರೆಸಾರ್ಟಲ್ಲೇ ಬೆಳೆದಿರೋಂಥ ಫ್ರೂಟ್ಸು. ಸೊ ಎಷ್ಟೊಂದು ಫ್ರೂಟ್ಸ್ ಇಂಡಿಯಾದಲ್ಲಿ ಸಿಗದೇ ಇರೋ ಫ್ರೂಟ್ಸ್ನೆಲ್ಲ ನಾವು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. 2-3 ಥರ ಪ್ಯೂರ್ ಫ್ರೂಟ್ಸು, ಯೆಲ್ಲೋ ವಾಟರ್ ಮೆಲನ್ ಮತ್ತು ಕೈಂಡ್ ಆಫ್ ಲೀಚಿ ಫ್ರೂಟು ಎಲ್ಲ ಟೇಸ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಚಾಕ್ಲೇಟ್ ಪೌಡರ್, ಚಿಯಾ ಸೀಡ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ತಿಂದ್ವಿ, ತುಂಬಾ ಸಖತ್ತಾಗಿತ್ತು. ನೆಕ್ಸ್ಟ್ ಇದು ಸಾಸಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಮತ್ತು 5-6 ವೆರೈಟಿ ಆಫ್ ಸಾಸಸ್ ಇಟ್ಟಿದ್ದಾರೆ. ಅದ್ರ ನೆಕ್ಸ್ಟ್ ಜಾಮ್ಸ್ ಇಟ್ಟಿದ್ದಾರೆ. ಇದೆಲ್ಲ ಹೋಮ್ ಮೇಡ್ ಫ್ರೆಶ್ ಜಾಮ್ಸು, ಅವರೇ ಫ್ರೆಶ್ ಫ್ರೂಟಿಂದ ಮಾಡಿರೋದು. ಇಲ್ಲಿ ನ್ಯೂಟೆಲ್ಲಾ ಮತ್ತು ಪೀನಟ್ ಬಟರ್ ಸ್ಪ್ರೆಡ್ ಇಟ್ಟಿದ್ದಾರೆ. ಸೊ ಇದು ಬೇಕ್ರಿ ಪಾಯಿಂಟು. ಇಲ್ಲಿ ವೆರೈಟಿ ಆಫ್ ಬ್ರೆಡ್ಸು, ಬ್ರೌನ್ ಬ್ರೆಡ್, ನಾರ್ಮಲ್ ಬ್ರೆಡ್ಡು, ಮಲ್ಟಿಗ್ರೇನ್ ಬ್ರೆಡ್ ಎಲ್ಲ ಇಟ್ಟಿದ್ದಾರೆ. ಜೊತೆಗೆ ಗ್ರಿಲ್ ಮತ್ತು ಟೋಸ್ಟರ್ ಕೂಡ ಅಲ್ಲೇ ಇಟ್ಟಿದ್ದಾರೆ. ಸೊ
ನಾವು ಒಂದು 2-3 ಥರದ ಬ್ರೆಡ್ ಟೇಸ್ಟ್ ಮಾಡಿದ್ವಿ. ಇದು ಬಟರ್ ಸ್ಪ್ರೆಡ್ಡು. ಸೊ ಅಲ್ಲೇ ಫ್ರೆಶ್ ಬಟರ್ ನಿಮಗೆ ಸಿಗುತ್ತೆ. ಸೊ ಬ್ರೆಡ್ ನೆಕ್ಸ್ಟೇ ಬಟರ್ ಇಟ್ಟಿದ್ದಾರೆ. ಸೊ ಇದು ಬಾಯ್ಲ್ಡ್ ಎಗ್ಸು. ಮತ್ತು ಬೇಕ್ಡ್ ಬೀನ್ಸ್ ಇಟ್ಟಿದ್ದಾರೆ. ಸೊ ಇಟಾಲಿಯನ್ ಡಿಶ್ ಇದು. ಇದೆಲ್ಲ ಪೋರ್ಕ್ ಮತ್ತು ಬೀಫ್ದು ಡಿಶಸ್ಸು. ಸೊ ನಾನು ತಿನ್ನಲ್ಲ, ಅದಕ್ಕೆ ನಾನು ಅದನ್ನು ಓಪನ್ ಮಾಡಿಲ್ಲ. ಇದು ಚಿಕನ್ ಸಾಸೇಜು. ಇದನ್ನು ಕೂಡ ನಾನು ತಿಂದಿಲ್ಲ, ಜಸ್ಟ್ ವೀಡಿಯೋಗೆ ಓಪನ್ ಮಾಡಿರೋದು. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಇದು ಮಟನ್ ಶವರ್ಮ. ಸೊ ಜನರಲಿ ನೀವು ಚಿಕನ್ ಶವರ್ಮ ತಿಂದಿರ್ತೀರ, ಬಟ್ ಇದು ಮಟನ್ದು ಸಖತ್ತಾಗಿತ್ತು, ಡಿಫ್ರೆಂಟಾಗಿತ್ತು. ಇದು ಆಗಲೇ ತೋರಿಸಿದ್ನಲ್ಲ ಲೈವ್ ಕೌಂಟರ್ ಅಂತ, ಅಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಅದೇ ಆವಾಗಲೇ ಹೇಳ್ದಂಗೆ ವೆರೈಟಿ ಆಫ್ ಎಗ್ ಡಿಶಸ್ ಸಿಗುತ್ತೆ ಇಲ್ಲಿ. ಸೊ ವೆಜ್ ಬೇಕಂದರೆ ವೆಜ್ಜು, ನಾನ್ ವೆಜ್ ಅಂದರೆ ನಾನ್ ವೆಜ್ಜು, ನಿಮ್ಮ ಪ್ರಿಫರೆನ್ಸ್ ಮೇಲೆ ಅವರು ಮಾಡಿಕೊಡ್ತಾರೆ. ನಾವು ಚಿಕನ್ನು ಮತ್ತು ಮಶ್ರೂಮು ಸೊ ಎಲ್ಲ ಮಿಕ್ಸ್ ಆಮ್ಲೆಟ್ ತಿಂದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಇದ್ರ ಜೊತೆ ಸ್ಕ್ರ್ಯಾಂಬಲ್ಡ್ ಎಗ್ಗು ಮತ್ತು ಪೋಚ್ಡ್ ಎಗ್ ಅಂತಲೂ ತಿಂದ್ವಿ. ಸೊ ಅದು ಚೆನ್ನಾಗಿತ್ತು. ಪೋಚ್ಡ್ ಎಗ್ ಈ ಕಡೆ ನೀವು ಹಾಟ್ ವಾಟರ್ ನೋಡ್ತಿದ್ದೀರಲ್ಲ, ಅಲ್ಲಿ ಜಸ್ಟ್ ಎಗ್ನ ಬಾಯ್ಲ್ ಮಾಡ್ತಾರೆ, ಏನು ಟೇಸ್ಟ್ ಇರಲ್ಲ, ಬಟ್ ಅದು ಹೆಲ್ದಿ. ಇಲ್ಲಿನ ಚೆಫ್ಸ್ ಕೂಡ ತುಂಬ ಫ್ರೆಂಡ್ಲಿ. ಸೊ ಗೆಸ್ಟ್ನೆಲ್ಲ ಯಾವಾಗಲೂ ಸ್ಮೈಲಿಂಗ್ ಫೇಸಲ್ಲೇ ಗ್ರೀಟ್ ಮಾಡಿಬಿಟ್ಟು ಸೊ ಹೇಗಿತ್ತು ಅಂತೆಲ್ಲ ವಿಚಾರಿಸ್ಕೊತಾರೆ. ಮತ್ತು ಖುಷಿಯಿಂದ ನಿಮಗೆ ಬೇಕಾಗಿರೋ ಡಿಶ್ನ ಮಾಡಿ ಸರ್ವ್ ಮಾಡ್ತಾರೆ. ಗೆಸ್ಟ್ನೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮ್ಮ ಬ್ರೇಕ್ಫಾಸ್ಟ್ ವ್ಯೂ ನೋಡಿ ಹೇಗಿದೆ ಅಂತ. ಸೊ ಈ ಥರ ಬೀಚ್ ಸೈಡ್ ರೆಸ್ಟೋರೆಂಟಲ್ಲಿ ನಿಮಗೆ ಫುಡ್ ಸರ್ವ್ ಮಾಡ್ತಾರೆ. ನೀವು ಬ್ರೇಕ್ಫಾಸ್ಟ್ ಜೊತೆಗೆ ವ್ಯೂನ ಎಂಜಾಯ್ ಮಾಡ್ಬೋದು. ಈವನ್ ಇಂಡಿಯನ್ ಟೂರಿಸ್ಟ್ಗೆ ಕೂಡ ಇಂಡಿಯನ್ ವೆರೈಟೀಸ್ ಇಟ್ಟಿದ್ದಾರೆ. ಸೊ ಬನ್ನಿ ಇಂಡಿಯನ್ ಫುಡ್ ಏನೇನಿದೆ ಅಂತ ನೋಡೋಣ. ಇದು ಸಾಟೆಡ್ ಮಶ್ರೂಮ್ಸು ಮತ್ತು ಗ್ರಿಲ್ ಟೊಮ್ಯಾಟೋಸ್, ಚಪಾತಿ ಇಟ್ಟಿದ್ದಾರೆ. ಚಪಾತಿ ಜೊತೆಗೆ ಮಿಕ್ಸ್ ವೆಜ್ ಕರ್ರಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ನೆಕ್ಸ್ಟು ಉದ್ದಿನ ವಡೆ ಇದೆ. ಸೊ ಇಂಡಿಯನ್ಸ್ಗೂ ವೆರೈಟಿ ಇರುತ್ತೆ, ಈವನ್ ವೆಜಿಟೇರಿಯನ್ಸ್ ಅವ್ರಿಗೂ ವೆರೈಟಿ ಆಫ್ ಡಿಶಸ್ ಇರುತ್ತೆ. ಫುಡ್ಗೇನು ಪ್ರಾಬ್ಲಮ್ ಆಗಲ್ಲ. ಅನ್ಫಾರ್ಚುನೇಟ್ಲಿ ನಾವು ಲಂಚ್ ಮತ್ತು ಡಿನ್ನರ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ವೆರೈಟಿ ಇಷ್ಟೇ ಇರುತ್ತೆ, ಜಸ್ಟ್ ಮೇನ್ ಕೋರ್ಸ್ ಮತ್ತು ಸ್ಟಾರ್ಟರಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಲಾಸ್ಟಲ್ಲಿ ನಾವು ಡೆಸರ್ಟ್ಸ್ಗೆ ಬಂದ್ವಿ. ಡೆಸರ್ಟ್ ಕೂಡ ತುಂಬ ದೊಡ್ಡ ಸೆಕ್ಷನ್ನು. ತುಂಬ ವೆರೈಟಿ ಆಫ್ ಸ್ವೀಟ್ಸು ಮತ್ತು ಪೇಸ್ಟ್ರೀಸು, ಕೇಕ್ಸು, ಇಷ್ಟೊಂದು ವೆರೈಟೀಸ್ ಇತ್ತು. ನೋಡಿ ಎಷ್ಟೊಂದು ಯಮ್ಮಿ ಮತ್ತು ಟೆಂಪ್ಟಿಂಗ್ ಕಾಣಿಸ್ತಿದೆ. ಮತ್ತು ನೋಡಿ ಅಲ್ಲಲ್ಲೇ ಫ್ರೆಶ್ ಫ್ರೂಟ್ಸ್ನ ಕಾರ್ವ್ ಮಾಡಿಬಿಟ್ಟು ಹಂಗೆ ಆರ್ಟ್ ಪೀಸ್ ಥರ ಡೆಕೋರೇಟಿವ್ ಆಗಿ ಇಟ್ಟಿದ್ದಾರೆ ಪ್ರೆಸೆಂಟೇಷನ್ಗೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅದೆಲ್ಲ. ಸೊ ಇಷ್ಟೊಂದು ಸ್ವೀಟ್ಸು ನಮ್ಗೆ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವು ನಾನು ನೋಡಿದ್ರೆ ನಾನು ಕನ್ಫ್ಯೂಸ್ ಆಗಿದ್ದೀನಿ. ಸೊ ಕ್ಯಾಲೋರಿ ಕೌಂಟ್ ಎಲ್ಲ ಮರ್ತ್ಬಿಟ್ಟು ಯಾವ ಡಯಟು ಇರಲಿಲ್ಲ. ಸೊ ಯಾವ್ಯಾವ ಚೆನ್ನಾಗಿ ಕಾಣುತ್ತೋ ಎಲ್ಲದನ್ನೂ ಟೇಸ್ಟ್ ಮಾಡಿದ್ದೀವಿ. ಸೊ ಇದು ಬ್ಲೂಬೆರಿ ಕೇಕು. ಸೊ ಇದ್ರ ಮೇಲೆ ಟಾಪಿಂಗಿಗೆ ಫ್ರೆಶ್ ಸ್ಟ್ರಾಬೆರಿ, ಕಿವಿ, ರಾಸ್ಬೆರಿ ಮತ್ತು ಬ್ಲೂಬೆರಿ, ಚಾಕೋ ಚಿಪ್ಸ್ ಎಲ್ಲ ಹಾಕಿದ್ರು. ತುಂಬಾ ಯಮ್ಮಿಯಾಗಿತ್ತು ಈ ಕೇಕು. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಇದು ನನ್ನ ಫೇವ್ರೆಟ್ ಫ್ಲೇವರ್. ಇದು ಕ್ರಿಮ್ಸ್ ಕೂಡ ಇರುತ್ತೆ. ಸೊ ಅದನ್ನು ವೀಡಿಯೋಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಓವರಾಲ್ ಫುಡ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಬುಕ್ಕಿಂಗ್ ಮಾಡ್ತಾನೆ 3 ಟೈಮ್ಸ್ ಮೀಲ್ಗೆ ಆಪ್ಟ್ ಮಾಡಿ ಬುಕ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಬಫೆಟ್ದು ಎಲ್ಲ ಡಿಶಸ್ ಇನ್ಕ್ಲೂಡ್ ಆಗುತ್ತೆ. ಇಲ್ಲಾಂದರೆ ನೀವು ಸೆಪ್ರೇಟಾಗಿ ಆರ್ಡ್ರ್ ಮಾಡಿದ್ರೆ ಆ್ಯಕ್ಚುಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇದು ನಮ್ಮ ಲಾಸ್ಟ್ ಡೇ ಬ್ರೇಕ್ಫಾಸ್ಟು. ಸೊ ಸಂಡೇಸ್ ಎವ್ರಿ ಸಂಡೇ ಶ್ಯಾಂಪೇನ್ ಕಾಂಪ್ಲಿಮೆಂಟ್ ಇರುತ್ತೆ ಬ್ರೇಕ್ಫಾಸ್ಟ್ಗೆ. ಸೊ ನಾವು ಹೊರಡೋಕ್ಕೂ ಮುಂಚೆ ಟೇಸ್ಟ್ ಮಾಡ್ಕೊಂಡು ಬಂದ್ವಿ. ಮತ್ತು ಫಸ್ಟ್ ಡೇ ನಾವು ಲಂಚ್ ಟೈಮ್ ಮಿಸ್ ಆಗಿ ರೀಚ್ ಆಗಿದ್ದರಿಂದ ನಮಗೆ ಸ್ನ್ಯಾಕ್ಸ್ ಕಾಂಪ್ಲಿಮೆಂಟ್ರಿಯಾಗಿ ಸಿಕ್ತು. ಸೊ ಇದು ನಮ್ಮದು ಸ್ನ್ಯಾಕ್ಸ್ ಮೆನ್ಯೂ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಚಿಯರ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಟ್ರಾವೆಲ್ ವೀಡಿಯೋಸ್. Thank you. Stay home, stay safe.